ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮೊದಲೇ ಹೇಳಿದಾಗ ಇವತ್ತು ಚುನಾವಣೆಯ ಅಥವಾ ನಾಮಪತ್ರ ಸಲ್ಲಿಸುವ ಗಡಿಬಿಡಿ ಜಾತ್ರೆ ಅಂತ ಹೇಳ್ಬೋದು, ನಾಮಪತ್ರ ಸಲ್ಲಿಸುವ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚು ಕಡಿಮೆ 15 ಅಭ್ಯರ್ಥಿಗಳು, ಅಂದರೆ ಪ್ರಮುಖ ರಾಜಕೀಯ ಪಕ್ಷಗಳ 15 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಮುಖರು ಅನ್ನುವಂತಹ ಸಲ್ಲಿಸ್ತಾ ಇರೋದ್ರಿಂದ ಎಲ್ಲ ಕಡೆ ಮೆರವಣಿಗೆಗಳು, ಅಂದರೆ ಮಂಗಳೂರಿನಲ್ಲಿ ಮುಖ್ಯವಾಗಿ ಬಹಳಷ್ಟು ಜನ ಇಲ್ಲಿ ಇದ್ದಾರೆ. ಅಂದರೆ ಮಂಗಳೂರು ನಗರ ಅನ್ನೋದು 3 ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಇಲ್ಲಿ ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅಂದರೆ ಒಂದೊಂದು ಕ್ಷೇತ್ರದಿಂದ 2 ಅಭ್ಯರ್ಥಿಗಳು ಹೆಚ್ಚು ಕಡಿಮೆ ನಾಮಪತ್ರ ಸಲ್ಲಿಸಲಿಕ್ಕೆ ಅಣಿ ಆಗ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಮೆರವಣಿಗೆ ಗಡಿಬಿಡಿ, ಸ್ವಲ್ಪ ಸಂಚಾರ ವ್ಯತ್ಯಯ ಕೂಡ ಆಗ್ತಾ ಇದೆ. ಸೊ ನಾಮಪತ್ರ ಸಲ್ಲಿಕೆಗೆ ಈ ಗಡಿಬಿಡಿಯ ಮಧ್ಯದಲ್ಲಿ ಅದಕ್ಕೆ ಬೇಕಾದ ವಿಜುವಲ್ಗಳನ್ನು ಮತ್ತು ಯಾರೆಲ್ಲ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದರ ನೇರ ಪ್ರಸಾರವನ್ನು ನಾವು ನಿಮಗೆ ಆಗಾಗ ಕೊಡ್ತಾ ಇದ್ದೇವೆ. ಸರ್, ಇದರ ಮಧ್ಯದಲ್ಲಿ ನಾವು ನಮ್ಮ ಒಬ್ಬ ಪ್ರಮುಖ ಮಾಧ್ಯಮ ಮಿತ್ರರನ್ನು ಕರೆದಿದ್ದೇವೆ, ದತ್ತಾತ್ರೇಯ ಹೆಗಡೆ. ಸೊ ದತ್ತಾತ್ರೇಯ ಹೆಗಡೆ ನಾವೀಗಾಗಲೇ ಬಹಳಷ್ಟು ನಮ್ಮ ವೀಕ್ಷಕರಿಗೆ ಪರಿಚಯ ಇರುವಂಥವರು. ಸೊ ಈಗ ಮತ್ತೊಮ್ಮೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಚುನಾವಣೆಯ ವಿಶ್ಲೇಷಣೆ ಚರ್ಚೆಯನ್ನು ನಿಮ್ಮ ಜೊತೆಯಲ್ಲಿ ಮಾಡಲಿಕ್ಕೆ ಇಷ್ಟ ನಾವು ಪಡ್ತಾ ಇದ್ದೇವೆ. ಸೊ ಇಲ್ಲಿ ಅಂದರೆ ಇವತ್ತು ಈ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ, ಇವತ್ತು ನಾಮಪತ್ರ ಸಲ್ಲಿಸಿ ನಾಳೆ ಕೊನೆಯ ದಿನ ಆಗಿರ್ತದೆ. ನಾಡಿದ್ದು ಪರಿಶೀಲನೆ ಮತ್ತು 2 ದಿನ ಬಿಟ್ಟು ಅದು ನಾಮಪತ್ರ ಹಿಂದೆಗೆದುಕೊಳ್ಳೋ ದಿನ. ಸೊ ಇವತ್ತು ಗಡಿಬಿಡಿ ಅಂದರೆ ನಾನು ಹೇಳಿದಾಗೆ 15 ಜನ ಅಭ್ಯರ್ಥಿಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಮಪತ್ರ ಹೆಚ್ಚು ಕಡಿಮೆ ಇವತ್ತು ಎಲ್ಲರೂ ತಮ್ಮ ದಿನವನ್ನು ನಿಗದಿಪಡಿಸಿದ್ದಾರೆ. ಏನು ಹೇಳ್ತೀರಿ? ಬಹುತೇಕವಾಗಿ ಈ ಕೆಲವು ಆಸ್ತಿಕರು ನಾಸ್ತಿಕರು 2 ಇದಿದೆ. ಇವತ್ತು ಕೆಲವರು ಶುಭ ಸೋಮವಾರ ಅನ್ನೋ ಒಂದು ಪಡೆದು ನಾಮಪತ್ರವನ್ನು ಸಲ್ಲಿಸ್ತಾರೆ. ನೀವು ಗಮನಿಸ್ಬೋದು, ಶನಿವಾರ ನಾಮಪತ್ರ ಸಲ್ಲಿಸುವವರ ಸಂಖ್ಯೆ ಬಹಳ ಕಡಿಮೆ ಇತ್ತು. ಶನಿವಾರ ಮತ್ತು ಮಂಗಳವಾರ ಎಲ್ಲ ಸಮಯಾವಕಾಶ ಬಹಳ ಇತ್ತು, ದೀರ್ಘವಾಗಿತ್ತು. ಇದ್ರೂ ಕೂಡ ಯಾರು ಕೂಡ ಆ ಸಂದರ್ಭದಲ್ಲಿ ಸಲ್ಲಿಸಿಲ್ಲ. ಅದೆಲ್ಲ ಕೆಲವೊಂದಷ್ಟು ನೀವು ಯಾಕೆಂತಂದ್ರೆ ಈ ರಾಜಕೀಯವನ್ನೇ ತಮ್ಮ ವ್ಯವಹಾರವನ್ನು ಮಾಡಿಕೊಂಡವರಿಗೆ, ರಾಜಕೀಯನೇ ಬದುಕು ಮಾಡಿಕೊಂಡವರಿಗೆ ಇದು ಇಂಪಾರ್ಟೆಂಟ್ ಅನ್ನಿಸ್ತದೆ. ಹಾಗಾಗಿ ಅವರು ಅದನ್ನೆಲ್ಲ ನೋಡ್ತಾರೆ, ಆಸ್ತಿಕತೆಯನ್ನು ನೋಡಿಕೊಂಡು ಯಾವ ಒಳ್ಳೆ ದಿನ ಅದಕ್ಕೆ ಅವ್ರು ನಂಬುವಂತ ಪುರೋಹಿತರನ್ನು ಕರೆದು ಅವರ ಹತ್ರ ಒಂದು ಸಮಯವನ್ನು ನಿಗದಿಪಡಿಸಿ ನಿಗದಿಪಡಿಸಿ ಒಂದು ಮಾಡುವಂಥ ಪ್ರಕ್ರಿಯೆ ಅದು ಮೊದಲಿಂದನೂ ಇದೆ. ಈಗ ಕೂಡ ಅದು ಮುನ್ನಡೀತದೆ. ಬಹುಶಃ ಮುಂದೂ ಕೂಡ ಅದು ಮುಂದುವರಿಯುವ ಸಾಧ್ಯತೆ ಇರ್ತದೆ. ಇದು ಏನು ಅಂದ್ರೆ ನಮಗೊಂದು ಅನಿಸೋದು, ಅಂದರೆ ಇವರೆಲ್ಲ ಎಷ್ಟೆಲ್ಲ ಮಾಡಿರ್ತಾರೆ, ಅಂದರೆ ದೇವರನ್ನ, ದೈವವನ್ನ, ಮಸೀದಿಯನ್ನ, ಚರ್ಚ್ಗಳನ್ನ ಎಲ್ಲವೂ ಸುತ್ತಿ ಬಂದು ನಾಮಪತ್ರ ಸಲ್ಲಿಸ್ತಾರೆ. ಆದರೆ ಕೊನೆಯಲ್ಲಿ ಒಬ್ಬರು ಸೋಲುವುದು ಒಬ್ಬರು ಗೆಲ್ಲುವುದು ಇದ್ದೇ ಇರ್ತದೆ. ಅಂದರೆ ಇಬ್ಬರು ಕೂಡ ಅದನ್ನು ಮಾಡಿರ್ತಾರೆ. ಇಬ್ಬರು ಅಲ್ಲ, ಎಲ್ಲ ಅಭ್ಯರ್ಥಿಗಳು ಕೂಡ ಅದನ್ನು ಮಾಡಿರ್ತಾರೆ. ಬಟ್ ಅದರಲ್ಲಿ ಗೆಲ್ಲುವುದು ಮಾತ್ರ ಒಬ್ಬರು ಮಾತ್ರ. ನೀವು ಏನು ಮಾಡಿದ್ರು ಅಂದರೆ ಮತದಾರರು ಯಾರಿಗೆ ಅವಕಾಶ ಕೊಡ್ತಾರೆ ಅವರು ಮಾತ್ರ ಗೆಲ್ಲುವುದು ಅಂತ ಇಲ್ಲ. ಅದು ನಿಮ್ಮ ಗಮನದಲ್ಲಿರಲಿ. ಪ್ರತಿಯೊಬ್ಬ ಅಭ್ಯರ್ಥಿನೂ ಈಗ ಒಂದು ಕ್ಷೇತ್ರದಲ್ಲಿ, ಈಗ ನಮ್ಮ ಒಂದು ಕಾಂಗ್ರೆಸ್ಸು ಅಥವಾ BJP ಅಥವಾ ಇನ್ನೊಂದು JDS ಹೀಗೇನಿರ್ಬೋದು, ಹಾಗೂ 3 ಅಭ್ಯರ್ಥಿಗಳು ದೇವರ ಮೊರೆ ಹೋಗಿರ್ತಾರೆ. ಅವ್ರು 3 ಅಭ್ಯರ್ಥಿಗಳು ಅವರವರ ನಂಬುವಂಥ ಪುರೋಹಿತರು ಅಥವಾ ಪಂಡಿತರು ಅಥವಾ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಅವರು ಹೇಳಿದ ರೀತಿಯ ಪೂಜೆನೋ ಪುನಸ್ಕಾರನೋ ಅಥವಾ ಅವ್ರು ಹೇಳಿದ ಏನಾದರೂ ಈ ಬಟ್ಟೆ ಹಾಕಬೇಕು ಅಥವಾ ಈ ಥರ ಹೋಗಬೇಕು, ಈ ದಿಕ್ಕಿನಲ್ಲಿ ಸಾಗಬೇಕು, ಅವೆಲ್ಲ ಏನ ಕೊಟ್ಟಿರ್ತಾರಲ್ಲ ಅದನ್ನು ಫಾಲೋ ಮಾಡಿರ್ತಾರೆ. ಆದರೂ ಗೆಲ್ಲೋದು ಒಬ್ಬರೇ ನೀವು ಹೇಳಿದಾಗೆ. ಬಟ್ ಯಾರಿಗೆ ಅದೃಷ್ಟ ಇದೆಯೋ, ಯಾರಿಗೆ ಜನಬೆಂಬಲ ಇದೆಯೋ ಅವರೇ ಗೆಲ್ಲೋದು. ಅದೃಷ್ಟಕ್ಕಿಂತ ಜನಬೆಂಬಲ ಯಾರಿಗಿದೆಯೋ ಅವ್ರಿಗೆ ಗೆಲ್ತಾರೆ. ಜನರಿಗೆ ಯಾರು ಹತ್ರ ಆಗ್ತಾರೋ ಕೊನೆಯಲ್ಲಿ ಗೆಲ್ಲೋದು ಅವರೇ. ಇವತ್ತು ನಮಗೆ ಗೊತ್ತಿರುವ ಹಾಗೆ ಹೆಚ್ಚು ಕಡಿಮೆ ಬೆಳಗ್ಗೆ 5 ಗಂಟೆಯಿಂದ ಅಥವಾ ಅದಕ್ಕಿಂತ ಮೊದಲೇ ಕೆಲವು ಅಭ್ಯರ್ಥಿಗಳು ತಮ್ಮ ಯಾತ್ರೆಯನ್ನು, ಅಂದರೆ ದೇವಸ್ಥಾನ ಅಥವಾ ದೇವರನ್ನು ಭೇಟಿಯಾಗುವ ಮೊದಲ ಯಾತ್ರೆಯನ್ನು ಆರಂಭಿಸಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಪ್ರಮುಖ ಆಯ್ದುಕೊಂಡ ಮಂಗಳೂರಿನ ಲೆಕ್ಕಕ್ಕೆ ಬರುವುದಾದರೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ 2 ಅಭ್ಯರ್ಥಿಗಳು, ವೇದವಾಸ್ ಕಾಮತ್ ಹಾಗೂ JR ಲೋಬೋ, ಇವತ್ತು ಮಂಗಳೂರು ದಕ್ಷಿಣದಲ್ಲಿ ಸುನಿಲ್ ಕುಮಾರ್ ಬಜಾರ್ ಕೂಡ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ CPIM ಪಕ್ಷದ ಅಭ್ಯರ್ಥಿಯಾಗಿ. ಸೊ ಇಲ್ಲಿ JR ಲೋಬೋ ಮತ್ತು ವೇದವಾಸ್ ಕಾಮತ್ ಒಂದೇ ಕಡೆಯಿಂದ ತಮ್ಮ ಚುನಾವಣಾ ಯಾತ್ರೆಯನ್ನು ಆರಂಭಿಸ್ತಾ ಇದ್ದಾರೆ ಅಥವಾ ತಮ್ಮ ಮೆರವಣಿಗೆಯನ್ನು ಆರಂಭಿಸಿದ್ದಾರೆ. ಈಗಾಗಲೇ JR ಲೋಬೋ ಅವರವರು ಮೆರವಣಿಗೆಯನ್ನು ಅಂದರೆ ಸುತ್ತಾಡಿ ಬಂದು ಇವತ್ತು 10 ಗಂಟೆಗೆ ಕುದ್ರೋಳಿ ದೇವಸ್ಥಾನದಿಂದ ನಾಮಪತ್ರ ಸಲ್ಲಿಸಲಿಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಗೆ ತಲುಪ್ತಾ ಇದ್ದಾರೆ. ಸೊ ಈ ವೇದವಾಸ್ ಕಾಮತರು ಈಗ ತಮ್ಮ ಮೆರವಣಿಗೆಯನ್ನು ಆರಂಭಿಸಬೇಕಂದ್ರೆ ಅವರು ಹೊರಟು ಹೋದ ಬಳಿಕ ಇವರು ಬರ್ತಾ ಇದ್ದಾರೆ. ಅಂದರೆ ಇಬ್ಬರು ಕೂಡ ಕುದ್ರೋಳಿ ದೇವಸ್ಥಾನವನ್ನೇ ಆಯ್ದುಕೊಂಡದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ಸಹಜವಾಗಿ ಇಬ್ಬರು ಯಾರು ಉದಾಹರಣೆಗೆ ಮಂಗಳೂರು ಉತ್ತರ ಕ್ಷೇತ್ರದ ಪ್ರಭಾವ ಕೂಡ ಇದರಲ್ಲಿ ಅಡಗಿದೆ. ಲೋಬೋ ಅವರು ಕುದ್ರೋಳಿಯಿಂದ ಹೊರಡಲಿಕ್ಕೆ ಕಾರಣ
ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಏನು ರಾಜಕೀಯ ಒಂದು ಏನು ಗಡಿಬಿಡಿ ನಡೆದಿದೆಯೋ ಅದರ ಪ್ರಭಾವ ಅದರಲ್ಲಿ ಅಡಗಿದೆ. ಕಾರಣ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಈಗ ಭರತ್ ಶೆಟ್ಟಿ ಅವರಿಗೆ ಕೊಟ್ಟಿರೋ ಕಾರಣ ಮಂಗಳೂರು ಉತ್ತರ ಲೋಬೋ ಅವರು ಅಲ್ಲ, ಅದರ ಪ್ರಭಾವ ಇದ್ರ ಈ ದಕ್ಷಿಣದ ಈ ಲೋಬೋ ಅವರ ಈ ನಿರ್ಧಾರದ ಹಿಂದೆ ಇದೆ ಅಂತ ನಾನು ಹೇಳ್ತಾ ಇರೋದು. ನನ್ನ ಅಭಿಪ್ರಾಯ ಹಾಗಿದೆ. ಯಾಕೆಂತಂದ್ರೆ ಮಂಗಳೂರು ಉತ್ತರದಲ್ಲಿ ಭರತ್ ಶೆಟ್ಟಿ ಅವರಿಗೆ ಸಿಕ್ಕಿರೋ ಕಾರಣ ಈಗ ಆಲ್ರೆಡಿ ನಮ್ಮ ಮಾಜಿ ಸಚಿವರು ಪಾಲೆಮಾರರು ಅವರದ್ದೇ ಆದಂಥ ಸ್ಟೇಟ್ಮೆಂಟನ್ನು ನಾವು ನೋಡಿರ್ತೀವಿ. ಈ ಕಡೆ ಜಾತಿ ಅನ್ನು ಎಳೆದು ತಂದಿದ್ದಾರೆ ಅಲ್ಲಿ, ಬಿಲ್ಲವ ಅನ್ನುವಂಥದ್ದು. ಎಸ್, ಅದನ್ನು ಎಳೆದ ತಂದಿರೋ ಕಾರಣ ಇವರು ಅದನ್ನು ಯೂಸ್ ಮಾಡುವ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಯೂಸ್ ಮಾಡಬೇಕು ಅನ್ನೋದು. ಹಾಗಾಗಿ ಲೋಬೋ ಅವರು ಕುದ್ರೋಳಿ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡಿರೋ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ಇನ್ನು ಸಹಜವಾಗಿ ಯಾರು ವೇದವ್ಯಾಸ ಕಾಮತ್ ಅವರಿಗೆ ಅವರಿಗೆ ನಿಯರ್, ಯಾಕೆ ಕೊಂಕಣಿ ಸಮುದಾಯ ಇರುವಂಥ ಪ್ಲೇಸ್ಗಳು ಹೆಚ್ಚಾಗಿ ಅದೇ ಅಕ್ಕಪಕ್ಕದಲ್ಲೇ ಬರ್ತದೆ. ಜೊತೆಗೆ ಸಹಜವಾದಂಥ ಓಟುಗಳು ಅದು ಪ್ರಯತ್ನ ಅದು ಅಲ್ಲಿಂದ ನಡೀತಾ ಇದೆ. ಹಾಗಾಗಿ ಇವೆಲ್ಲ ಸರ್ವೇ ಸಾಮಾನ್ಯ. ಒಬ್ರಿಗೊಬ್ರಿಗೂ ಪೈಪೋಟಿ. ಈಗ ಒಂದೇ ಏರಿಯಾಕ್ಕೆ ಇಬ್ಬರು ಪದೇ ಪದೇ ಹೋಗುವಂಥದ್ದು, ಅವೆಲ್ಲ ಪೈಪೋಟಿಗಳು ಇನ್ನು ಮುಂದೆ ನಾವು ಇನ್ನೊಂದು 15 ದಿನಗಳ ಕಾಲ ನಾವು ನೋಡ್ತೀವಿ. ಅಂದ್ರೆ ಮತ್ತೊಂದು ಸೌಹಾರ್ದವನ್ನು ನಾವು ಕಾಣಬಹುದು. ವೇದವ್ಯಾಸ ಕಾಮತ್ ಮತ್ತು ಜೆ.ಆರ್. ಲೋಬೋ ನಿನ್ನೆ ಕೂಡ ಒಂದು ದೇವಸ್ಥಾನದಲ್ಲಿ ಎದುರು ಬದಲಾಗಿದ್ರು. ಅಂದ್ರೆ ಇಬ್ಬರು ಕೂಡ ಭೇಟಿ ಕೊಡ್ತಾ ಇದ್ರು, ಎದುರು ಬದಲಾಗಿದ್ರು, ಸೌಹಾರ್ದವಾಗಿ ಮಾತಾಡಿದ್ರು, ಆತ್ಮೀಯವಾಗಿ ತಮ್ಮ ಇದನ್ನು ಹಂಚಿಕೊಂಡ್ರು. ಅಂದ್ರೆ ಕೆಲವು ರಾಜಕಾರಣಿಗಳನ್ನು ನಾವು ಕಾಡ್ತೇವೆ, ಅಂದ್ರೆ ಇಲ್ಲಿ ಕೋಪತಾಪವನ್ನು ಪ್ರದರ್ಶಿಸುವುದು, ಅಥವಾ ಕಂಡರೂ ಕಾಣದ ಹಾಗೆ ಮುಖ ತಿರುಗಿಸಿ ಹೋಗುವಂಥದ್ದು. ಸೊ ಅಂಥದ್ದೇ ವಾತಾವರಣ ಅಲ್ಲಿ ಕಾಣಲಿಲ್ಲ ಅಂತ. ಇಂಥ ಆಕ್ಚುಲಿ ಸ್ಪರ್ಧೆ ಇರಬೇಕು, ಅದು ಕ್ರೀಡಾ ಮನೋಭಾವದಿಂದ ಇರಬೇಕು. ಅಂಥದ್ದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಇಬ್ಬರು ಕೂಡ ಅಲ್ಲಿ. ಈಗ ಅದು ಸಹಜ. ಲೋಬೋ ಅವರು ಬೇರೆಲ್ಲ ಅಭ್ಯರ್ಥಿಗಳಿಗಿಂತ ಭಿನ್ನ. ಅವರು ಸಭ್ಯತೆಯನ್ನು ಇಲ್ಲಿವರೆಗೆ ಯಾವತ್ತೂ ಮೀರಿಲ್ಲ. ಸಾರ್ವಜನಿಕವಾಗಿ ಅವರ ಸಭ್ಯತೆಯನ್ನು ಯಾವತ್ತೂ ಮೀರಿಲ್ಲ. ಅವರ ಸಭ್ಯತೆಯನ್ನೇ ಪ್ರದರ್ಶಿಸಿದ್ದಾರೆ. ಮತ್ತು ವಿನಮ್ರತೆಯಿಂದ ನಡ್ಕೊಳ್ಳುವ ಜನ ನಾವು ನೋಡಿದಂತೆ. ಹಾಗೆ ವೇದವ್ಯಾಸ ಕಾಮತ್ ಅವರು ಹೊಸ ಮುಖ ರಾಜಕಾರಣದಲ್ಲಿ ನಾವು ನೋಡ್ತಾ ಇರುವಂತ ಹೊಸ ಮುಖ ಅವರು ಇದು ಕೂಡ. ಹಾಗಾಗಿ ನಾವು ಅದನ್ನ ಇದು ಮಾಡೋದ್ರ ಏನು ಹೇಳಿ ನೀವು ಹೇಳಿ, ದೇವಸ್ಥಾನದ ಮುಖಾಮುಖಿಯಾದ್ರು ಎಲ್ಲೂ ರಾಜಕಾರಣದ ಇದನ್ನು ಮಾಡಿಲ್ಲ, ಕೋಪ ರೋಪ ಅಥವಾ ಯಾವುದೇ ಇದು ಅವರಲ್ಲಿ ಬಂದಿಲ್ಲ. ಅದು ಸಹಜ ಗುಣ. ನಾವು ಇರ್ಬೇಕಾದ್ದು ಅಂತ ಹೇಳ್ತಾ ಅದು ಇರಬೇಕು, ಅದು ಬೇಕು. ಅಂದರೆ ನಾವು ಸೈದ್ಧಾಂತಿಕವಾಗಿ ಎಷ್ಟೇ ಹೋರಾಡಿದ್ರು, ಎಷ್ಟೇ ಇದು ಮಾಡಿದ್ರು ಕೂಡ ನಾವು ಅದನ್ನು ವೈಯಕ್ತಿಕ ಜೀವನದಲ್ಲಿ ತಂದುಕೊಳ್ಳೋದು ಒಳ್ಳೇದಲ್ಲ ಅಂತ. ಕರೆಕ್ಟ್ ನೀವು ಹೇಳ್ತಾ ಇರೋದು ಅದು ಸರಿಯಾಗಿದೆ. ಬಟ್ ಆದರೆ ಎಷ್ಟರ ಮಟ್ಟಿಗೆ ಇಂಥದ್ದು ನಡೀತದೆ. ಈಗ ಉದಾಹರಣೆಗೆ ದೊಡ್ಡ ಮಟ್ಟದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನೋಡುವ ಉದಾಹರಣೆಗೆ, ನಾವು ಪಕ್ಕ ಪುತ್ತೂರಿಗೆ ಹೋದರೆ ಅಲ್ಲ ಆ ಸನ್ನಿವೇಶ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಈಗೇನು ಈ ಸಭ್ಯತೆ ಅಲ್ಲಿ ಕಾಣಿಸೋದಿಲ್ಲ ಅಲ್ವಾ? ಅದೇ ರೀತಿ ನಾವು ಬಂಟ್ವಾಳಕ್ಕೆ ಹೋದ್ರೂ ಅದು ಕಾಣಿಸೋದಿಲ್ಲ, ಆ ಸಭ್ಯತೆ ಕಾಣಿಸೋದಿಲ್ಲ. ಆದರೆ ಅದೇ ನಟನೆ ಉಳ್ಳಾಲದಲ್ಲಿ ನಾವು ನೋಡ್ಬೋದು. ಆ ನಟನೆಯನ್ನು ನಾವು ಉಳ್ಳಾಲದಲ್ಲಿ ನೋಡ್ಬೋದು. ಇದನ್ನು ನೀವು ನಟನೆ ಅಂತ ಹೇಳ್ತೀರಿ, ಅರ್ಥ ಮಾಡ್ಕೊಳ್ಬೋದು. ಅದನ್ನು ನಾವು ಉಳ್ಳಾಲದಲ್ಲಿ ನಾವು ನೋಡ್ಬೋದು. ಮತ್ತು ಉಳಿದಂತೆ ನಾವು ಯಾವುದು ಬಂಟ್ವಾಳದಲ್ಲೂ ಕೂಡ ನಾವು ಈ ಮಟ್ಟಿಗಿನ ಸಭ್ಯತೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗನ್ನಿಸ್ತದೆ ಹೇಳಿ, ಒಬ್ಬ ವ್ಯಕ್ತಿ ಸಭ್ಯತೆಯಿಂದ ಇದ್ರೂ ಸಾಲದು, ಮತ್ತೊಬ್ಬ ಇದ್ದ ಇಲ್ಲಿ ಕಾರಣ ವೇದವ್ಯಾಸ ಕಾಮತ್ ಹೊಸ ಮುಖ. ಸಹಜವಾಗಲೇ ಅವರು ಅದಕ್ಕೆ ಆ ಸಭ್ಯತೆಗೆ ಮಾರುವುದಂಗೆ ಕಾಣಿಸ್ತದೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ನಾವು ಇಂಥ ಸಭ್ಯತೆಯನ್ನು ಅಥವಾ ಇಂಥ ಕ್ರೀಡಾ ಮನೋಭಾವವನ್ನು ರಾಜಕಾರಣಿಗಳಲ್ಲಿ ಬೇಕು ಅನ್ನೋದು ಯಾಕೆಂದರೆ ನಾವು ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು ಅಂತ. ಅಂದರೆ ರಾಜಕೀಯ ಕಾರಣಕ್ಕಾಗಿ ನೀವು ಒಬ್ಬರನ್ನೊಬ್ಬರು ದ್ವೇಷಿಸೋದು, ನೀವು ಒಬ್ಬರೊಬ್ಬರನ್ನು ಹೊಡೆದಾಡಿಕೊಳ್ಳೋದು, ನೀವು ಒಬ್ಬರನ್ನು ಮಾಡ್ತಾ ಇದ್ದೀರಿ. ಬಟ್ ಇವರು ಇಲ್ಲಿ ಪ್ರೀತಿಯಿಂದ ಇದ್ದಾರೆ, ಇದೇ ಪ್ರೀತಿಯು ನಿಮ್ಮ ಕಾರ್ಯಕರ್ತರ ಹಂತಕ್ಕೂ ಹಂಚಿ ಹೋಗಲಿ ಅನ್ನುವಂಥ ಸಂದೇಶ ಅಂತ ಹೇಳ್ತಾ ಇರೋದು. ಅಂದರೆ ನೀವು ಸೈದ್ಧಾಂತಿಕವಾಗಿ ಹೋರಾಡಿ, ನಿಮ್ಮ ಮತ ಸೆಳೆಯುವಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಕಾರ್ಯವನ್ನು ಇಟ್ಟು ನೀವು ಮತ ಕೇಳಿ. ಕಷ್ಟ ಸರ್, ಇದು ಭಾಳ ಕಷ್ಟ. ಯಾಕೆ ಅಂತಂದರೆ ಕಾರ್ಯಕರ್ತರನ್ನು ನಾವು ಹಿಡಿದಿಟ್ಕೊಳ್ಬೇಕು ಅಂತಂದರೆ
ಅವರಲ್ಲಿ ನವಚೈತನ್ಯವನ್ನು ನಾವು ತುಂಬಬೇಕು ಅಂತಂದ್ರೆ ಅದಕ್ಕೊಂದು ಅವರ ದ್ವೇಷ ಅಂತಲ್ಲ, ಅದು ದ್ವೇಷ ಅಂತಲ್ಲ, ಅವರಲ್ಲಿ ಒಂದು ಆಕ್ರೋಶ ನಾವು ತುಂಬಬೇಕಾಗ್ತದೆ. ಅದು ತುಂಬಿದಾಗ ಆ ಕಾರ್ಯಕರ್ತರಲ್ಲಿ ಎಲ್ಲಿ ನಾವು ಅದನ್ನು ತೋರಿಸ್ಕೋಬೇಕೋ, ಎಲ್ಲಿ ನಾವು ಅದನ್ನು ಬಿಡಬೇಕು ಅನ್ನೋ ಜ್ಞಾನ ಕೊರತೆ ತುಂಬಾ ಅದರಲ್ಲಿ ಇರೋದೇ ಇಲ್ಲ, ಎಲ್ಲೋ ಬೆರಳೆಣಿಕೆಯ ಜನರಲ್ಲಿ ಮಾತ್ರ ಇರ್ತದೆ. ಹಾಗಾಗಿ ಆ ಕೊರತೆ ಇರುವ ಕಾರಣ ಹೊರಗಡೆ ಈ ದ್ವೇಷದ ವಾತಾವರಣ, ದ್ವೇಷದ ಮಾತುಗಳು, ದ್ವೇಷದ ಹಾರಾಟಗಳು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇನ್ನು ನಾವು ಕುದ್ರೋಳಿ ದೇವಸ್ಥಾನಕ್ಕೆ ಬರೋದಾದ್ರೆ, ಅಂದರೆ ಯಾಕಂದರೆ ಕುದ್ರೋಳಿ ದೇವಸ್ಥಾನ ಹೇಗೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದಕ್ಕಿಂತ ಮೊದಲು ಯಾವಾಗ ನಳಿನ್ ಕುಮಾರ್ ಕಟೀಲ್ರವರು ಚುನಾವಣೆಗೆ ನಿಲ್ಲಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದರ ಬಳಿಕ ಅವರು ತಮ್ಮ ಚುನಾವಣಾ ಯಾತ್ರೆಯನ್ನು ಕುದ್ರೋಳಿ ದೇವಸ್ಥಾನದಿಂದ ಆರಂಭಿಸಿದರು. ಸೊ ಅವರಿಗೆ ನಿರಂತರ ಗೆಲುವು ದೊರೀತಾ ಬಂದಿತ್ತು. ಅದನ್ನೇ ಆದಕೊಂಡು ಅಂದರೆ ಕುದ್ರೋಳಿ ದೇವಸ್ಥಾನಕ್ಕೆ ಹೋದರೆ ಗೆಲುವು ಖಚಿತ ಎಂಬ ಕಲ್ಪನೆ ಏನಾದರೂ ರಾಜಕಾರಣಿಗಳಲ್ಲಿ ತುಂಬಿಕೊಂಡಿದೆ. ಅದಕ್ಕಾಗಿ ಅವರು ಏನು ನಿಮ್ಮ ಗಮನದಲ್ಲಿ ಅಲ್ಲಿ ಜನಾರ್ದನ ಪೂಜಾರಿಯವರು ಕುದ್ರೋಳಿ ದೇವಸ್ಥಾನಕ್ಕೋಸ್ಕರ ಏನು ಬೇಕಾದ್ರೂ ಮಾಡಿದ್ದಾರೆ, ಯಾಕೆ ಅವ್ರು ಗೆಲ್ಲಿಲ್ಲ? ಇದು ಸಹಜವಾಗ್ಲೂ ಬರ್ತದೆ ನೋಡಿ. ಇದು ಜನರಲ್ಲಿ ಅಥವಾ ನಾವು ಇದಕ್ಕೆ ಸ್ವಲ್ಪ ಕಾರಣ ನಾವು ಮಾಧ್ಯಮದವರು ಹೌದು, ನಾವು ಅಂಥದ್ದನ್ನು ಜಾಸ್ತಿ ನಾವು ಒತ್ತು ಕೊಡ್ತಾ ಇದ್ದೀವಿ. ಬಟ್ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ಯಾರು ಹತ್ರ ಆಗ್ತಾರೋ ಅವರೇ ಕೊನೆಯಲ್ಲಿ ವಿನ್ ಆಗೋದು. ಜನಸಾಮಾನ್ಯರಿಗೆ ಏನು ಬೇಕೋ, ಅವ್ರಿಗೆ ನಾವು ಏನು ಆಶ್ವಾಸನೆ ಕೊಡಬೇಕೋ ಅದನ್ನು ತಲುಪಿಸಿದರೆ ಅವರು ವಿನ್ ಆಗ್ತಾರೆ. ನೀವು ಹೇಳಿದಾಗೆ ಕುದ್ರೋಳಿ ದೇವಸ್ಥಾನ ನಳಿನ್ ಕುಮಾರ್ ಅವರು ವಿನ್ ಆದರು, ಇವರು ವಿನ್ ಆದರು, ಎಲ್ಲ ನೀವು ಹೇಳಿದೆ ಕರೆಕ್ಟು. ಬಟ್ ಅದೇ ರೀತಿ ಮತ್ತೊಂದು ಕಡೆನೂ ಆಗಿದೆ, ಅವ್ರು ಯಾಕೆ ವಿನ್ ಆಗಿಲ್ಲ ಅನ್ನೋದು ಪ್ರಶ್ನೆ ಬರ್ತದೆ. ಹಾಗಾದ್ರೆ ಅವರು ಅಲ್ಲಿಂದ ಮಾಡಿರೋದ್ರಲ್ಲಿ ಆ ಶ್ರದ್ಧೆ ಇಲ್ವಾ, ಆ ಭಕ್ತಿ ಇಲ್ವಾ, ಇದನ್ನು ನಾವು ಡಿಸ್ಕಷನ್ ಮಾಡಬೇಕಾಗ್ತದೆ. ಓಕೆ ಸರ್, ನಾವು ಮತ್ತೆ ಬರೋಣ ಬೇರೆ ರಾಜಕಾರಣಗಳ ವಿಷಯ ಬಗ್ಗೆ ಮತ್ತೆ ಮಾತಾಡೋಣ. ಇಲ್ಲಿ ನಾವು ಒಂದು ಭರತ್ ಶೆಟ್ಟಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕಾಣಿಸ್ತಾ ಅವರು ಕಾವೂರಿನಿಂದ ಯಾತ್ರೆಯನ್ನು ಆರಂಭಿಸ್ತಾ ಇದ್ದಾರೆ. ಸೊ ಅವರು ಇವತ್ತು ಬೆಳಿಗ್ಗೆ ಎಲ್ಲೆಲ್ಲ ಹೋಗಿದ್ರು ದೇವಸ್ಥಾನಗಳಿಗೆ, ಅಲ್ಲೆಲ್ಲ ಹೋಗಿ ಕೆಲವು ಭೇಟಿಯನ್ನು ಮಾಡಿದ್ರು. ಅವ್ರ ಬಗ್ಗೆ ಒಂದು ಸುದ್ದಿಯನ್ನು ಅಥವಾ ವಿಶ್ಲೇಷಣೆಯನ್ನು ನಾವು ಮಾಡೋಣಂತೆ. ಅದೊಂದು ಸಣ್ಣ ವಿಜುವಲ್ ಇದೆ, ನೋಡೋಣ. ನಾಮಪತ್ರ ಸಲ್ಲಿಕೆಯ ಪರವಾಗಿ ಈ ಬೆಳಿಗ್ಗೆ ಕಾವೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕಾಲ್ನಡಿಗೆ ಜಾಥಾವು ಕಾವೂರು ಮಹಾಲಿಂಗೇಶ್ವರ भारतीय जनता पार्टी की ಮೊದಲಿನಿಂದ ಕೊನೆಯವರೆಗೆ ನಮ್ಮ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕಾಲ್ನಡಿಗೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣಾ ಕಚೇರಿ ಇದು ನನಗೇನು ಕಾಣಿಸ್ತಾ ಇಲ್ಲ ಅಂತ. ಇನ್ನು ನಾವು ಸುರತ್ಕಲ್ ಅಥವಾ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದು, ಅಲ್ಲಿ ಸ್ವಲ್ಪ ಬಿಜೆಪಿಯಲ್ಲಿ ಗೊಂದಲ ಸ್ವಲ್ಪ ಕಾಣ್ತಾ ಇತ್ತು. ಅಂದ್ರೆ ಭರತ್ ಶೆಟ್ಟಿ ಈಗಾಗಲೇ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ನಾವು ಅವರ ಬಟ್ ಅಲ್ಲಿ ಬಿಜೆಪಿ ಗೊಂದಲದ ವಿಷಯದಲ್ಲಿ ಏನಾದ್ರು ಮಾತಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ? ಅಂದ್ರೆ ಇದು ಬಿಜೆಪಿ ಗೊಂದಲ ನನಗನ್ನಿಸ್ತದೆ ಅಲ್ಲಿ ಗೊಂದಲ ದೊಡ್ಡ ಪ್ರಮಾಣದಲ್ಲಿದೆ. ಆ ಗೊಂದಲವನ್ನ ಎಷ್ಟರ ಮಟ್ಟಿಗೆ ಪಕ್ಷ ನಿವಾರಿಸ್ತದೆಯೋ ಅದು ನಮಗೆ ಸ್ವಲ್ಪ ಕಷ್ಟ, ತಿಳ್ಕೊಳ್ಳೋದು ಕಷ್ಟ. ಕಾರಣ ಏನಂತಂದ್ರೆ ಅಲ್ಲಿ ಪಾಲೆಮಾರು ದೊಡ್ಡ ಏನು ನಿರೀಕ್ಷಿತ ಅಭ್ಯರ್ಥಿ ಅಂತ ನಾವು ಅನ್ಕೊಂಡಿದ್ವಿ. ಅವರು ಅನಿರೀಕ್ಷಿತವಾಗಿ ಹೊರಗೆ ಹೋದ್ರು. ಮತ್ತೆ ಸತ್ಯಜಿತ್ ಸುರತ್ಕಲ್ ತುಂಬಾ ಸಮಯದಿಂದ ಹೋರಾಟವನ್ನು ಮಾಡಿಕೊಂಡು ಪರಿವಾರವನ್ನು ಬೆಳೆಸ್ಕೊಂಡು ಅಲ್ಲಿ ಇರುವಂತಹ ವ್ಯಕ್ತಿ. ಅವರಿಗೆ ಸಿಗ್ತದೆ ಅಂತಂದ್ರೆ ಅವರಿಗೂ ಸಿಕ್ಕಿಲ್ಲ. ಇವರು ಭರತ್ ಶೆಟ್ಟಿ ಅವರು JDS-ನಿಂದ ಇದಕ್ಕೆ ಬಂದಂಥವ್ರು. ಅವರು ಯಾವ ರೀತಿಯ ತಮ್ಮ ಪ್ರಭಾವವನ್ನು ಅಲ್ಲ ಭರತ್ ಶೆಟ್ಟಿ ನನಗೆ ಅಂತ ಇದು ವಿಶೇಷ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ಭರತ್ ಶೆಟ್ಟಿ ಸುರತ್ಕಲ್ ವ್ಯಾಪ್ತಿಗೆ ಅಥವಾ ವ್ಯಾಪ್ತಿಗೆ ಸೇರಿದವರಲ್ಲ. ಆದಾಗ್ಯೂ ಕೂಡ ಅವರನ್ನ ಅಲ್ಲಿಯ ಸುರತ್ಕಲ್ ಮಂಡಲ ಅದನ್ನೇ ನಾನು ನಿಮಗೆ ಹೇಳಿದೆ. ಅವರು ಯಾವ ರೀತಿ, ಯಾಕೆಂತಂದ್ರೆ ಈಗ ಒಂದು ವರ್ಷದ ಅಥವಾ 1.5 ವರ್ಷದ ಹಿಂದೆ ಅವರು ಮೂಡುಬಿದ್ರಿಯ ಕ್ಯಾಂಡಿಡೇಟ್ ಅನ್ನು ಪ್ರತಿಬಿಂಬಿಸುವ ಪ್ರಯತ್ನ ನಡೆದಿತ್ತು. ಮುಲ್ಕಿ ಮೂಡುಬಿದ್ರಿಗೆ ಅಲ್ಲಿ ಕೆಲವು ಕಡೆ ಬ್ಯಾನರ್ಸ್ಗಳು ಕೂಡ ಹಾಕಲ್ಪಟ್ಟಿತ್ತು. ಬಟ್ ಅವರು ಎಲ್ಲಿ ಸಿಗ್ತದೆ ಅನ್ನುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ರು. ಬೇರೆ ಕಡೆ ಅವರಿಗೆ ಕಷ್ಟ ಇತ್ತು, ಹಾಗಾಗಿ ಅವರು ಆ ಪ್ರಯತ್ನವನ್ನು ಮಾಡಿದರು.
ಬಟ್ ಅವರು ಒಂದು ಯಾವುದೋ ಒಂದು ಪ್ರಭಾವದ ಮೂಲಕ ಅವರಿಗೆ ಪಕ್ಷದಲ್ಲಿ ಒಂದು ಸ್ಥಾನ ಸಿಕ್ಕಿದೆ. ಬಟ್ ಅದನ್ನೇ ಪಕ್ಷ ಯಾವ ರೀತಿ ಅಂದರೆ ಈಗ ಆ ಸ್ಥಾನ ಅವ್ರಿಗೆ ಗೆಲ್ಲಬೇಕಲ್ಲ, ಅದಕ್ಕೆ ಏನು ಮಾಡಬೇಕು? ಈಗ ಏನು ಮೈನಸ್ ಆಗ್ತಾ ಇದೆ, ಈಗ ಒಂದು ಜಾತಿಯ ಸಮಸ್ಯೆ ದೊಡ್ಡ ಭೂತವಾಗಿ ಕಾಣ್ತಾ ಇದೆ ಅಲ್ಲಿ. ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಲ್ತಾರೆ, ಅದನ್ನೆಲ್ಲ ಹೇಗೆ ಸರಿ ಮಾಡ್ತಾರೆ? ನಾವು ಬಿಜೆಪಿ ಇಂತಹ ಒಂದು ತಪ್ಪು ಹೆಜ್ಜೆಗಳನ್ನು ಯಾವತ್ತು ಇಡ್ತದೆ ಅಂತಂದ್ರೆ ಕೆಲವು ಸಲ ಅಂದ್ರೆ ಅವರು ಗೆಲ್ಲುವ ಅಭ್ಯರ್ಥಿಗಳಿಗೆ ಮಾತ್ರ ಅವರು ಅವಕಾಶ ಕೊಡುವಂಥದ್ದು ಮತ್ತು ಗೆಲ್ಲಿಸುವ ಸಾಮರ್ಥ್ಯವನ್ನು ಕೂಡ ತೋರಿಸುವಂಥ ಇಲ್ಲ. ಬಿಜೆಪಿಯಲ್ಲಿ ನಿಮಗೆ ಒಂದಿದೆ, ಬಿಜೆಪಿಯಲ್ಲಿ ಆ್ಯಕ್ಚುಲಿ ಜಾತಿ ಅಥವಾ ಅದನ್ನು ನೋಡೋದು ಕಡಿಮೆ. ನೀವು ಪಾಲೆಮಾರಿಗೆ ಬಂದ್ರಿ, ಪಾಲೆಮಾರವರು ಅಲ್ಲಿ ಜಾತೀಯತೆಯಲ್ಲಿ ಭಾಳ ಚಿಕ್ಕ ಇವರು ಸಮುದಾಯ. ಹಾಗಾಗಿ ಅಲ್ಲಿ ಜಾತಿಗಿಂತ ಹೆಚ್ಚಾಗಿ ಅಲ್ಲಿ ನಡೆದಿರೋದು ಎಷ್ಟು ಸಮಯ ಹೋರಾಟ ಮಾಡ್ಕೊಂಡಿದ್ದವರಿಗೆ, ಇಷ್ಟು ಸಮಯ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವ್ರಿಗೆ ಸಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲ, ನಾವಿನ್ನು ಭರತ್ ಶೆಟ್ಟಿ ವಿಷಯಕ್ಕೆ ಬರೋದಾದ್ರೆ, ಭರತ್ ಶೆಟ್ಟಿ ಅವರು ಅಂದ್ರೆ ಅವರನ್ನ ಈ ಅಲ್ಲಿ ಬಿಜೆಪಿಯ ಮಂಡಳದ ಅಧ್ಯಕ್ಷರನ್ನಾಗಿ ಮಾಡಿದ್ರಲ್ಲ, ಆಗ್ಲೇ ನನಗೊಂದು ಸಣ್ಣ ಡೌಟ್ ಬಂದಿತ್ತು. ಯಾಕಂದ್ರೆ ಎಲ್ಲಿಂದಲೂ ಬಂದವರನ್ನ ಯಾಕೆ ಅಲ್ಲಿ ಅಧ್ಯಕ್ಷರನ್ನ ಮಾಡಿದ್ರು ಅಂತ. ಸೊ ಹೀಗೆ ಮಾಡುವುದರ ಹಿಂದೆ ಆಗಲೇ ಒಂದು ಯೋಜನೆ ರೂಪುಗೊಂಡಿತ್ತು ಅಂತ. ಅಂದ್ರೆ ಹೌದೌದು, ಇಲ್ಲಿ ಭರತ್ ಶೆಟ್ಟಿ ಅವರು ಎಲ್ಲಿಗೆ ನಮ್ಮ ಬಿಜೆಪಿಗೆ ಬರುವ ಸಂದರ್ಭದಲ್ಲೇ ಪಕ್ಕಾ ಯೋಜನೆ ರೂಪಿಸ್ಕೊಂಡೇ ಬಂದಿದ್ದಾರೆ ಅವರು ಸಣ್ಣ ಲೆವೆಲಿನಲ್ಲಿ ಅವರು ಇದನ್ನು ಮಾಡೇ ಇಲ್ಲ. ಅವರು ಮಾಡಿರುವಂಥದ್ದು ಸ್ಟೇಟ್ ರಾಜ್ಯ ನಾಯಕರ ಇದರಲ್ಲೇ ಅವರು ಅದನ್ನ ಬೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪರಿವಾರದಲ್ಲಿದ್ದಾರೋ ಅವರೊಟ್ಟಿಗೆಲ್ಲ ಏನೆಲ್ಲ ಲಿಂಕ್ಸ್ಗಳನ್ನು ತಗೊಳ್ಬೇಕು, ಹೇಗೆ ಮಾಡಬೇಕು ಅದನ್ನೆಲ್ಲ ಅವರನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಬಲದ ಮೇಲೆ ಅವರಿಗೆ ಟಿಕೆಟ್ ಸಿಕ್ಕಿರೋದೇ ಹೊರತು, ಇಲ್ಲ ಅಂತಂದ್ರೆ ಸತ್ಯಜಿತ್ ಅಂತವರನ್ನು ಅವರು ಬದಿಗೆ ಸರಿಸಿ ನಿಲ್ಲುವ ಸಾಧ್ಯನೇ ಇದೆ. ಯಡಿಯೂರಪ್ಪ ಅಂತ ಒಂದು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವರೇ ಪಾಲೆಮಾರಿಗೆ ಅಭಯಹಸ್ತ ನೀಡಿರುವಾಗ ಅದನ್ನು ತಪ್ಪಿಸಿ ಪಡಿತಾರೆ ಅಂತಂದ್ರೆ ಅದು ಎಂತಹ ದೊಡ್ಡ ಪ್ರಭಾವ ಇರ್ಬೋದು ಅನ್ನೋದು ಮುಖ್ಯ ಆಗ್ತದೆ. ಇಲ್ಲಿ ವಿಷಯ ಅಂತ ಹೇಳಿದ್ರೆ, ನಾವು ಭರತ್ ಶೆಟ್ಟಿ ಅವರ ವಿಷಯಕ್ಕೆ ಬರೋದಾದ್ರೆ, ಭರತ್ ಶೆಟ್ಟಿಯವರು ಕಾರ್ಯಕರ್ತರ ಅಂದರೆ ನಾವು ಸಮೀಕ್ಷೆಯನ್ನು ಆಧರಿಸಿ ನಾವು ಟಿಕೆಟ್ ಕೊಟ್ಟಿದ್ದೇವೆ ಅಥವಾ ಕೊಡ್ತೇವೆ ಅಂತ ಮೊದಲು ಬಿಜೆಪಿಯವರು ಅಂದರೆ 4-5 ಸುತ್ತಿನ ಸಮೀಕ್ಷೆಯನ್ನು ಮಾಡಿದ್ದೇವೆ ಅಥವಾ ನಾವು ಸರ್ವೆ, ನನಗನ್ನಿಸ್ತದೆ ಅಂತಹ ಸಮೀಕ್ಷೆಗಳು ನಡೆದೇ ಇಲ್ಲ. ಅದು ಕೇವಲ ಕಣ್ಣೊರೆಸುವ ಪಕ್ಷದ ಕಾರ್ಯಕರ್ತರಲ್ಲಿ ನಾವು ಹಾಗೆ ಮಾಡಿದ್ದೇವೆ, ಸಮೀಕ್ಷೆ ಆಧಾರದ ಮೇಲೆ ಕೊಡ್ತೇವೆ, ಅದೆಲ್ಲ ಅದೇ ಹೊರತು ನನ್ನ ಪ್ರಕಾರ ಆ ಸಮೀಕ್ಷೆ ಅನ್ನೋದು ಒಂದು ಕಣ್ಣೊರೆಸುವ ಕಾರ್ಯಕರ್ತರಿಗೆ ನಾವು ಏನೋ ಮಾಡ್ತಾ ಇದ್ದೇವೆ ಮತ್ತೆ ಗೆಲ್ಲುವರಿಗೆ ಮಾತ್ರ ನಾವು ಕೊಡ್ತೀವಿ ಅನ್ನೋದು ನೀವು ಪ್ರಶ್ನೆ ಮಾಡಬಾರ್ದು. ನೀವು ಇದು ನಾವು ಏನು ಕೊಡ್ತೀವೋ ಅವರನ್ನು ಗೆಲ್ಲಿಸುವ ಕೆಲಸ ಅಷ್ಟೇ ನಿಮ್ಮದು, ಅದನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋ ಒಂದು ಮೊದಲೇ ಸಂದೇಶ ಕೊಟ್ಟಿರುವಂತದ್ದೇ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಅದೇ ರೀತಿ ಕಾಂಗ್ರೆಸ್ಸಲ್ಲೂ ಇದೆ. ಕಾಂಗ್ರೆಸ್ಸಲ್ಲೂ ಕೂಡ ಈ ಸರಿಯಲ್ಲಿ ನಮ್ಮ CPI ನಿಲ್ತಾ ಇರುವಂತ ಮುನೀರ್ ಕಾಟಿಪಳ್ಳ ಅವರು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಭಾವವರಿಗೆ ಸ್ವಲ್ಪ ಮುಳ್ಳಾಗುವ ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ಯಾಕೆಂತಂದ್ರೆ ಅಲ್ಲಿ ಸ್ವಲ್ಪ ಪ್ರಭಾವವನ್ನು ಅವ್ರು ಬಳಸ್ಕೊಂಡಿದ್ದಾರೆ. ಇದೆಲ್ಲ ನೋಡಿದಾಗ ಎರಡೂ ಕಡೆ ಜಾಸ್ತಿ ನನಗೆ ಬಿಜೆಪಿ ಕಡೆ ಮೈನಸ್ ಜಾಸ್ತಿ ಕಾಣಿಸ್ತಾ ಇದೆ ಈಗ ಸ್ಥಿತಿಯಲ್ಲಿ. ಅಂದ್ರೆ ಒಂದು ಕಡೆ ಪಾಲೆಮಾರರಿಗೆ ಟಿಕೆಟ್ ಕೊಡದೇ ಇರೋದು, ಅಲ್ಲ ಪಾಲೆಮಾರಿದ್ ನನಗೆ ಇಲ್ಲಿ ಪಾಲೆಮಾರ ಅವರಿದ್ದು ಜಾಸ್ತಿ ದೊಡ್ಡ ಇದು ಕಾಣಿಸ್ತಾ ಇಲ್ಲ. ಅವರದೇ ಒಂದು ಅಭಿಮಾನಿ ಬಳಗ ಅವರ ಇದ್ರು, ಅವರು ಅಂದ್ರೆ ಅವ್ರ ಪಕ್ಷದ ಪರವಾಗಿ ಅಂದ್ರೆ ಕೆಲಸ ಮಾಡದೆ ಸೈಲೆಂಟ್ ಆಗುವ ಸಾಧ್ಯತೆ ಇದೆ. ಅಲ್ಲಲ್ಲ, ಸೈಲೆಂಟ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅವರದ್ದು ನನಗಿಲ್ಲಿ ದೊಡ್ಡದು ಇದು ಕಾಣಿಸ್ತಾ, ನನಗೆ ಕಾಣಿಸ್ತಾ ಇರೋದು ಸತ್ಯಜಿತ್ ಅವರಿದ್ದೇ ದೊಡ್ಡದು ಕಾಣಿಸ್ತಾ ಇಲ್ಲ. ಸತ್ಯಜಿತ್ ಸುರತ್ಕಲ್ ಅಂದ್ರೆ ಅವರು ಸಂಘ ಪರಿವಾರದ ಪ್ರಮುಖ ವ್ಯಕ್ತಿ, ಈಗಾಗಲೇ ಸಂಘ ಪರಿವಾರದ ಎಲ್ಲವನ್ನು ಅನುಸರಿಸ್ಕೊಂಡು ಬಂದವರು. ಅದರಿಂದ ಸಂಘ ಪರಿವಾರದ ವ್ಯಕ್ತಿಯಾಗಿ ಅವರು ಅಂದ್ರೆ ಈಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೂಡ ಪಕ್ಷಕ್ಕೆ ಅಥವಾ ಸಂಘಟನೆಗೆ ಹೊಡೆತವಾಗುವ ರೀತಿ ವರ್ತಿಸ್ತಾರೆ ಅಂತ ಅನ್ಸುವುದಿಲ್ಲ ನನಗೆ. ಹೌದು, ಅದು ಕರೆಕ್ಟ್. ನಾನು ಅದಕ್ಕೆ ಹೇಳಿರೋದು, ಅದನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಸತ್ಯಜಿತ್ ಅವ್ರನ್ನ ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಡಿಪೆಂಡ್ ಆಗಿದೆ. ಮತ್ತು ಸತ್ಯಜಿತ್ ಅವರು ಅವರಿಗೆ ಈಗ ಏನು ಮೊನ್ನೆ ಅವ್ರು ಏನು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರು ಅವರಿಗೆಲ್ಲ ಕನ್ವಿನ್ಸ್ ಮಾಡುವಂಥದ್ದು ಮುಖ್ಯ ಆಗಿರ್ತದೆ. ಒಂದೂವರೆ ಸತ್ಯಜಿತ್ ವಿಷಯಕ್ಕೆ ಬರೋದ್ರೆ ಕಳೆದ 1.5 ದಶಕದಿಂದ ಅಂದ್ರೆ 15-20 ವರ್ಷಗಳಿಂದ ಸತ್ಯಜಿತ್ ಚುನಾವಣೆಗೆ ನಿಲ್ತಾರೆ ಅನ್ನುವಂಥ ಸುದ್ದಿ ಹರಡ್ತಾನೆ ಇದೆ. ಬಟ್ ಅವರಿಗೆ ಎಲ್ಲಿಯೂ ಕೂಡ ಟಿಕೆಟ್ ಸಿಗಲಿಲ್ಲ, ಎಲ್ಲಿಯೂ ಕೂಡ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶ ಸಿಗಲಿಲ್ಲ. ಅದು ವಿಧಾನ ಪರಿಷತ್ತಿಗೂ ಸಿಗಲಿಲ್ಲ, ವಿಧಾನಸಭೆಗೂ ಕೂಡ ಸಿಗಲಿಲ್ಲ. ಮತ್ತೆ ಅವರು ಲೋಕಸಭೆಗೂ ಕೂಡ ಬರ್ತಾರೆ ಅನ್ನೋ ಮಾತು ಬಹಳ ನಳಿನ್ ಸ್ಪರ್ಧಿಸುವ ಸಂದರ್ಭದಲ್ಲಿ ಇತ್ತು.
ಅದು ಕೂಡ ಅದರ ನಂತರವೂ ಕೂಡ ಅವರಿಗೆ ಪ್ರಮುಖವಾದ ಪಕ್ಷದ ಹುದ್ದೆ ಕೂಡ ಸಿಗಲಿಲ್ಲ ಅಥವಾ ಪಕ್ಷದ ಒಂದು ಪ್ರಮುಖ ಭಾಗವಾಗಿ ತೆಗೆದುಕೊಳ್ಳಲಿಲ್ಲ ಎಂದು ಕೂಡ. ಈಗ ಏನು ದಕ್ಷಿಣ ಕನ್ನಡದಾದ್ಯಂತ ಈಗ ಇಂಥದ್ದೊಂದು ಆಸ್ಫೋಟ ನಮ್ಮಲ್ಲಿ BJPಯ ಇದರಲ್ಲಿ ಪಡಸಾಲೆಯಲ್ಲಿ ಈ ಆಸ್ಫೋಟ ಕೇಳಿ ಬರ್ತಾ ಇದೆ. ನಮ್ಮನ್ನು ಇವರು ಒಂದು ತಮ್ಮ ವೋಟ್ ಬ್ಯಾಂಕಿಗೋಸ್ಕರ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದಾರೋ ಅನ್ನೋ ಒಂದು ಏನೇ ಇದೆಯಲ್ಲ, ಆ ಮಾತುಗಳು BJPಯ ಪಡಸಾಲೆಯ ಒಳಗೆ ಏನು ಒಂದು ಬಿಲ್ಲವ ಕಮ್ಯುನಿಟಿಯವರಿಗೆ ಅಲ್ಲಿ ಮಾತುಕತೆ ಕೇಳಿ ಬರ್ತಾ ಇದೆ. ಈ ಮೊನ್ನೆನ ಘಟನೆಯ ನಂತರ ಅದು ಸ್ವಲ್ಪ ಜಾಸ್ತಿ ಆಗಿದೆ ಈಗ. ನನಗನ್ನಿಸ್ತದೆ ಈ ವಿಷಯದಲ್ಲಿ BJPಯವರು ಬುದ್ಧಿವಂತರಿದ್ದಾರೆ. ಈ ವಿಷಯದಲ್ಲಿ ಏನಾದರೂ ಒಂದು ಆಶ್ವಾಸನೆ ಕೊಟ್ಟು ಸತ್ಯಜಿತ್ ಅವರನ್ನು ವಾಪಸ್ ಸಕ್ರಿಯರಾಗುವ ಕೆಲಸವನ್ನ ಮಾಡ್ತಾರೆ. ಅದನ್ನು ಮಾಡಿದರೆ ಒಳ್ಳೆಯ ಫೈಟನ್ನು ನಾವು ಕಾಣ್ಬೋದು, ಕಾಣ್ಬೋದು. ಹಾಗಂತ ಬಿಟ್ಟು ಗೆದ್ದು ಬಿಡ್ತಾರಾ, ಅದು ಅನುಮಾನ ಇದೆ. ಯಾಕಂದ್ರೆ ಅಲ್ಲ, ಈಗ ಮೊಯ್ದೀನ್ ಬಾವನ ವಿಷಯದ ಬರದಲ್ಲಿ ಸಾಕಷ್ಟು ಈಗ ಆಲ್ರೆಡಿ ಸಾಕಷ್ಟು ಹೊಡೆತ BJPಗೆ ಬಿದ್ದಿದೆ, ಈಗ ಆಲ್ರೆಡಿ ಬಿದ್ದಾಗಿದೆ. ಮತ್ತೆ ಮೊಯ್ದೀನ್ ಬಾವರಿಗೂ ಕೂಡ ಅಂದ್ರೆ ಮೊಯ್ದೀನ್ ಬಾವ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ತೋರಿಸುವ ಪ್ರಯತ್ನಗಳು ಬಹಳಷ್ಟು ನಡೆದಿದ್ದಾವೆ ಮತ್ತು ಅಲ್ಲಿ ಕೆಲಸ ಆಗಿದ್ದು ಜನ ಕೂಡ ಹೇಳ್ತಾ ಇದ್ದಾರೆ ಕೆಲಸ ಆಗಿದೆ ಅನ್ನೋ. ಮೊಯ್ದೀನ್ ಬಾವ ಅವರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಎಲ್ಲರೂ ಒಪ್ತಾರೆ. ಒಂದಷ್ಟು ಹಣ ಬಂದಿದೆ ಅನ್ನೋದನ್ನು ಎಲ್ಲರೂ ತಂದಿದ್ದಾರೆ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಆದರೆ ಅದಕ್ಕೂ ಹೆಚ್ಚಾಗಿ ಅವರು ಎಲ್ಲ ವರ್ಗವನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಕೂಗುದಿರ್ಬೋದು, ನಗಾಡೋದಿರ್ಬೋದು, ಒಪ್ಪಿಕೊಳ್ಳೋದಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ತಮ್ಮ ಕಡೆ ವಾಲಿಸಿಕೊಳ್ಳುವ ಚತುರತೆಯನ್ನು ಕಲ್ತು ಬಿಟ್ಟಿದ್ದಾರೆ ಅವರು. ಪಕ್ಕ ರಾಜಕಾರಣಿಯಾಗಿಬಿಟ್ಟಿದ್ದಾರೆ. ಹಾಗಾಗಿ ನನಗನ್ನಿಸ್ತದೆ ಮೊಯ್ದೀನ್ ಬಾವ ಅವರು ಈ ಸದ್ಯದ ಈಗಿನ ಪೊಸಿಷನ್ ಅಲ್ಲಿ ಸ್ವಲ್ಪ ಎತ್ತರದಲ್ಲಿದ್ದಾರೆ ಅನಿಸ್ತದೆ. ಸೊ ಮುಂದೆ ಅಂದ್ರೆ ಇನ್ನೂ 20 ದಿನಗಳ ಅಥವಾ 19 ದಿನಗಳ ಮಧ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತ ಹೇಳಿ ಬದಲಾವಣೆ ಇನ್ನು ಮುಂದೆ ಇರುವಂತದ್ದು. ಬದಲಾವಣೆ ಇರೋದೇ ಇನ್ನು ಮುಂದೆ ಒಂದು ವಾರದಲ್ಲಿ, ಲಾಸ್ಟ್ ಒಂದು ವಾರದಲ್ಲಿ ಬದಲಾವಣೆಯನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಅಂದರೆ ನಾವೀಗ ಭರಶೆಟ್ಟಿಯವರು ಅಲ್ಲಲ್ಲಿ ಅಂದರೆ ದೈವಸ್ಥಾನಗಳು ಮತ್ತು ಕೆಲವು ಪ್ರಮುಖ ಭಗವಾನರನ್ನು ವನಿಸಿಕೊಳ್ಳುವ ಪ್ರಯತ್ನಗಳನ್ನು ಮಾಡಿದೆ. ಅದರ ನಂತರ ಚುನಾವಣೆ ನಾಮಪತ್ರ ಸಲ್ಲಿಸಲಿಕ್ಕೆ ಅಣಿಯಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕಚೇರಿಯತ್ತ ಹೊರಟಿದ್ದಾರೆ. ಸೊ ಇನ್ನೂ ಕೆಲವು ಪ್ರಮುಖರು ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಕುರಿತು ಕೂಡ ಒಂದಿಷ್ಟು ಮಾಹಿತಿಯನ್ನು ಅಥವಾ ವರದಿಯನ್ನು ಕೊಡಲಿಕ್ಕಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಹಂತವಾಗಿ ಅಂದರೆ ಇವತ್ತು ಬಹಳಷ್ಟು ಕಡೆಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಮುಖ ಪಕ್ಷಗಳ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ನಾವೀಗ ಕಾರ್ಕಳದತ್ತ ಹೋಗ್ತಾ ಇದ್ದೇವೆ. ಕಾರ್ಕಳ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿರುವ ಮರು ಆಯ್ಕೆಯನ್ನು ಬಯಸಿರುವ ಸುನೀಲ್ ಕುಮಾರ್ ರವರು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವರು ನಾಮಪತ್ರ ಸಲ್ಲಿಕೆಗೆ ಪೂರ್ವದಲ್ಲಿ ಎಲ್ಲೆಲ್ಲೇ ಹೋಗಿ ಬಂದರು ಮತ್ತು ಏನೆಲ್ಲ ಸಿದ್ಧತೆಗಳು ನಡೀತದೆ ಅದರ ಬಗ್ಗೆ ಒಂದು ವಿಚಾರ ನೋಡೋಣ. ಓಕೆ, ನಾವು ವಿಜುವಲ್ ನೋಡ್ತಾ ಇದ್ದೇವೆ. ಅಂದರೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರನ್ನು ಸೇರಿಸಿದ್ದಾರೆ ಸುನೀಲ್ ಕುಮಾರ್ ಅವರು. 30,000 ಜನರನ್ನು ಸೇರಿಸುವ ಗುರಿ ಅನ್ನು ಇಟ್ಟುಕೊಂಡು ಅವರು ಒಂದು 2 ದಿನದಿಂದ ಭಾಳ ಮನೆಗೆ ಭೇಟಿ ಕೊಟ್ಟು ಎಲ್ಲರ ನಂಬರನ್ನು ತಗೊಂಡು ಮನೆಗೆ ಹೋಗಿ ಅಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಮತ್ತು ರಾಜನಾಥ್ ಸಿಂಗ್ ಅವರು ಅಲ್ಲಿಗೆ ಅವರು ಬರೋದು ಸ್ವಲ್ಪ ಲೇಟ್ ಆಗ್ತದೆ, 12 ಗಂಟೆ ನಂತರ ಬರ್ತಾರೆ ಅವರು. ಅಂದರೆ ಇವರು ಅಲ್ಲಿಂದ ಹೋಗಿ ನಾಮಪತ್ರ ಕೊಡುವ ಟೈಮ್ ಅಷ್ಟೇ ಆಗುತ್ತದೆ. ಅದೇ ನಾಮಪತ್ರ ಸಲ್ಲಿಸಿದ ಬಳಿಕ ಬರ್ತಾರೆ ಅಂತ. ಅಂದರೆ ಅದೇ 12 ಗಂಟೆಗೆ ಅವರ ಉಪಸ್ಥಿತಿಯಲ್ಲಿ ನಾಮಪತ್ರ ಸಲ್ಲಿಕೆ ಆಗ್ತದೆ ಅಂತೇಳಿ ಅವರು ನಿರೀಕ್ಷೆ ಇತ್ತು. ಬಟ್ ನಮಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಅವರು ತಲುಪುವ ಸಾಧ್ಯತೆ ಕಡಿಮೆ ಅಂತ ಅನಿಸ್ತದೆ. ಬೆಳ್ತಂಗಡಿಯಿಂದ ಹೊರಡಬೇಕು, ಹೊರಟ ನಂತರ ಹೌದು
ಹೆಲಿಕಾಪ್ಟರ್ನಲ್ಲಿ ಹೋದರೆ ತಲುಪುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹೆಲಿಕಾಪ್ಟರ್ ಹೊರಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸಾಧ್ಯ ಹೆಲಿಕಾಪ್ಟರ್ನಲ್ಲೇ ಅಲ್ಲಿಂದ ಹೆಲಿಕಾಪ್ಟರ್ನಲ್ಲೇ ಬರ್ತಾರೆ ಅಂತ ಮಾಹಿತಿ ಇದೆ. ಬಟ್ ಅಂದ್ರೆ ಆದರೂ ಕೂಡ ಅಂತ ವಿಷಯ ತಲುಪ್ತಾರೆ ಅನ್ನುವಂಥ ಯಾವುದು ಇದು ಕಾಣ್ತಾ ಇಲ್ಲ. ಅಂದರೆ ನಾಮಪತ್ರ ಸಲ್ಲಿಕೆ ಆದ ಬಳಿಕ ಅವರು ಅಲ್ಲಿ ಸೇರುವ ಸಾಧ್ಯತೆ ಇದೆ ಅಂತ ನಮಗೆ ಅನಿಸ್ತಾ ಇದೆ. ಹಾಂ, ಇರ್ಬೋದು. ಬಟ್ ಸುನೀಲ್ ಕುಮಾರ್ ಅಲ್ಲಿ ಇದು ಜಾಸ್ತಿ ಕಾಣಿಸ್ತಾ ಇದೆ ನಮಗೆ ಒಲವು. ಕಾರಣ ಕಾಂಗ್ರೆಸ್ನೊಳಗಿನ ಗೊಂದಲ. ಸೊ ಈ ಬಾರಿಯಲ್ಲಿ ಬಿ ಜೆ ಪಿಯಲ್ಲಿ ಗೊಂದಲವೇ ಇದ್ದಿಲ್ಲ. ಬಟ್ ಈ ಕಾಂಗ್ರೆಸ್ನಲ್ಲಿ ದೊಡ್ಡ ಗೊಂದಲ ನಮಗೆ ಕಾಣಿಸ್ತಾ ಇದೆ. ಒಮ್ಮೆ ಹರ್ಷ ಬಂದರು, ಮತ್ತೊಮ್ಮೆ ಮುನಿಯಾಲು ಅವರು ಒಂದು ಕಡೆಯಿಂದ ಅವರು ಮೊದಲಿಂದನೂ ಅವರು ನಿಂತಿದ್ದಾರೆ. ಹರ್ಷ ಬಂದರು, ಮತ್ತು ಲಾಸ್ಟಿಗೆ ಹರ್ಷನಿಗೆ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಗೋಪಾಲ್ ಭಂಡಾರಿ ಅವರಿಗೆ ಕೊಟ್ಟರು. ಇದು ಕಾಂಗ್ರೆಸ್ನಲ್ಲಿ ಮುನಿಯಾಲ್ ಅವರು ಪಕ್ಕಾ ಇದಕ್ಕೆ ಅಗೇನೆಸ್ಟ್ ಆಗಿ ಕೆಲಸ ಮಾಡುವ ಎಲ್ಲ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ಅವರು ಮಾಡಿಲ್ಲ ಅಂತಂದ್ರೆ ಅವರ ಹಿಂಬಾಲಕರು ಮಾಡೇ ಮಾಡ್ತಾರೆ. ಇದನ್ನು ನಾವು ಅಟ್ಲೀಸ್ಟ್ ಅಂದರೆ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಸೈಲೆಂಟ್ ಆಗಿ ಕೂತ್ಕೊಂಡ್ರು ಸಾಕಾಗ್ತದೆ. ಸೈಲೆಂಟ್ ಆಗಿ ನನಗೆ ಇವರು ಸೈಲೆಂಟ್ ಆಗಿರ್ಬೋದು ಮುನಿಯಾಲ್ ಅವರು, ಬಟ್ ಹಿಂಬಾಲಕರು ಸೈಲೆಂಟ್ ಆಗಿರುವ ಲಕ್ಷಣ ಕಾಣಿಸ್ತಾನೆ ಇಲ್ಲ. ಮತ್ತು ಅದನ್ನು ಈಗ ಈ ಗೊಂದಲವನ್ನು ಯಾರು ಕ್ರಿಯೇಟ್ ಮಾಡಿದಾರೋ, ಈ ಉದಾಹರಣೆಗೆ ವೀರಪ್ಪ ಮೊಯ್ಲಿ ಅವರಿಂದನೇ ಈ ಗೊಂದಲ ಕ್ರಿಯೇಟ್ ಆಗಿದೆ ನನ್ನ ಪ್ರಕಾರ. ಅವರಿಗೆ ಈ ಗೊಂದಲವನ್ನು ನಿವಾರಿಸುವ ಶಕ್ತಿ ಇರಬೇಕು, ಅಥವಾ ಆ ಪ್ರಯತ್ನ ಮಾಡ್ತಾನೆ ಅಂತೆಲ್ಲ ಇದ್ರೆ ಮಾತ್ರ ಆ ಗೊಂದಲವನ್ನು ಸೃಷ್ಟಿಸಬೇಕು. ಅದಿಲ್ಲ ಅಂತ ಆದಾಗ ಅವರಿಂಥ ಗೊಂದಲಗಳನ್ನು ಸೃಷ್ಟಿಸಲಿಕ್ಕೆ ಹೋಗಬಾರ್ದಿತ್ತು. ಅಲ್ಲ ಇಲ್ಲಿ ಅದೇ ವಿಷಯ ಅಂತ ಹೇಳಿದರೆ, ಅವರು ತನ್ನ ಪುತ್ರನಿಗೆ ಸಿಗಲಿಲ್ಲ ಮತ್ತು ತನ್ನ ಆತ್ಮೀಯ ವ್ಯಕ್ತಿಗೊಬ್ಬರಿಗೆ ಟಿಕೆಟನ್ನು ಒದಗಿಸಿಕೊಟ್ಟಿದ್ದಾರೆ. ಪುತ್ರನಿಗೆ ಸಿಕ್ಕಿಲ್ಲ ಅನ್ನೋ ಒಂದೇ ಸಿಕ್ಕದೇ ಹೋದಾಗ ಇವರಿರಲಿ ಅಂತೇಳಿ ಮಾಡಿರೋದೇ ಹೊರತು ಇವರ ಫಸ್ಟ್ ಪ್ರಿಫರೆನ್ಸ್ ಇದ್ದಿಲ್ಲ ಅವರಿಗೆ. ಗೋಪಾಲ್ ಭಂಡಾರಿ ಅವರು ಮೊದಲಿಂದನೂ ಅವರು ಅಲ್ಲಿ ಮೊಯ್ಲಿಯವರ ಹಿಂಬಾಲಕರು ಅಂತೇಳಿ ಆಗ್ಬಿಟ್ಟಿದೆ. ಅವರೊಬ್ಬರು ಶಾಸಕರು ಅಂತೇಳಿ ಆಗಿಲ್ಲ. ನಾವು ನೋಡ್ತಾ ಬಂದರೆ ಅದನ್ನು ನಾವು ಕಾಣ್ಬೋದು ಕಾರ್ಕಳದಲ್ಲಿ. ಹಾಗಾಗಿ ಜನಗಳಲ್ಲಿ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಗೋಪಾಲ್ ಭಂಡಾರಿ ಅವ್ರನ್ನ. ಕಾಂಗ್ರೆಸ್ ಅವರೇ ನಮಗೆ ಬೇರೆ ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಬಹುಶಃ ಅಲ್ಲಿ ಮುನಿಯಾಲ್ ಅವರು ಏನಾದರೂ ನಿಂತಿದ್ರೆ ದೊಡ್ಡ ಫೈಟನ್ನು ನಾವು ಕಾಣ್ಬೋದಿತ್ತು. ಅದು ಕಾಂಗ್ರೆಸ್ಸಿಗೂ ಜಯ ಸಾಧ್ಯತೆ ಇರ್ತಿತ್ತು. ಅದು ಎರಡನ್ನೂ ನಾವು ಕಾಣ್ಬೋದಿತ್ತು. ಬಟ್ ಅದನ್ನು ಅವರು ಮೈನಸ್ ಮಾಡಿಕೊಂಡ್ರು, ಕಾಂಗ್ರೆಸ್ ಅವರೇ ಮೈನಸ್ ಮಾಡಿಕೊಂಡ್ರು ಅಂತ ನನ್ನ ಭಾವನೆ. ಅಲ್ಲ, ಮುನಿಯಾಲು ಕಳೆದ 2-3 ತಿಂಗಳಿಂದ ಅಥವಾ ಬಹಳ 9-10 ತಿಂಗಳು, 1 ವರ್ಷದಿಂದ ಭಾರಿ ಪ್ರಯತ್ನದಲ್ಲಿದ್ದರು ಮತ್ತು ಪ್ರಯತ್ನ ಮಾಡ್ತಾ ಇದ್ರು. ಇದು ವೀರಪ್ಪ ಮೊಯ್ಲಿಯವರಿಗೂ ಗೊತ್ತಿರುವ ಸತ್ಯ, ಅಥವಾ ಹರ್ಷ ಮೊಯ್ಲಿಯವರಿಗೂ ಗೊತ್ತಿರುವ ಸತ್ಯ. ಮತ್ತು ಅದರ ಮಧ್ಯದಲ್ಲೂ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಅವರು ಬಂದಿದ್ರು. ಅಲ್ಲ, ನೀವು ಹೇಗೆ ಹರ್ಷ ಮೊಯ್ಲಿ ಅವರಿಗೆ ಕೇಳ್ತೀರಿ? ಹರ್ಷ ಮೊಯ್ಲಿ ಅವರು ಅಲ್ಲಿಯ ಜನರಿಗೆ ಪರಿಚಯನೇ ಇಲ್ಲ. ಮೊದಲನೇದಾಗಿ ಈ ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡವರು ಅಲ್ವೇ ಅಲ್ಲ. ಓನ್ಲಿ ವೀರಪ್ಪ ಮೊಯ್ಲಿ ಅವ್ರ ಮಗ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಟಿಕೆಟ್ ಕೊಟ್ಬಿಡ್ಬೇಕಾ? ಹಾಗಾದ್ರೆ ಅಲ್ಲಿ ಕೆಲಸ ಮಾಡಿದವ್ರ ಕಥೆ ಏನು? ಇದು ಸಮಸ್ಯೆ ಆಗ್ತಾ ಇರೋದು. ಈಗೇನು ನಾವು ಮಂಗಳೂರು ಉತ್ತರದಲ್ಲೇ ನಾವು BJP ಬಗ್ಗೆ ಏನು ನಾವು ಮಾತಾಡ್ತೀವೋ ಅದನ್ನೇ ನಾವು ಅಲ್ಲೂ ಕೂಡ ಮಾತಾಡಬೇಕಾಗ್ತದೆ ಅಲ್ವಾ? ಇನ್ನು ಇಲ್ಲ, ಅವ್ರ ಬೇರೆ ಬೇರೆ ಕಡೆ ಅಥವಾ ಪಕ್ಷದಲ್ಲಿ ಜವಾಬ್ದಾರಿ ಇತ್ತು, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಇಲ್ಲಿ ಕಾರ್ಕಳದಲ್ಲಿ ದುಡಿದಿಲ್ಲ, ಒಂದು ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಅವರು ದುಡಿದವರು ಅಂತಾದರೆ ಓಕೆ, ತಂದು ನಿಲ್ಲಿಸ್ಬೋದು. ಅವ್ರು ಯಾವುದರಲ್ಲೂ ಇಲ್ಲದವರು, ಅವರೊಬ್ಬ ಬಿಸ್ನೆಸ್ಸಲ್ಲೇ ಇರುವಂಥವ್ರು, ಅವರನ್ನು ತಂದು ನೀವು ರಾಜಕೀಯ ಮಾಡ್ತೀರಿ ಅಂತ ಆದರೆ ಅದು ವೀರಪ್ಪ ಮೊಯ್ಲಿ ಅಂತವ್ರಿಗೆ ಶೇಮ್ ಅಂತ ಅನ್ಸಲ್ವ? ಅಲ್ಲ, ವೀರಪ್ಪ ಮೊಯ್ಲಿ ಹೆಸರು ಒಂದು ಮಾತ್ರ ಇದ್ರೆ ಸಾಕು, ನಾವು ಎಲ್ಲಿ ಬೇಕಾದರೂ ಸ್ಪರ್ಧಿಸ್ಬೋದು ಅಂತ ಸಾಧ್ಯ ಇಲ್ಲ. ವೀರಪ್ಪ ಮೊಯ್ಲಿ ಅವರು ಇದಿದ್ರೆ ನಿಮ್ಮ ಗೋಪಾಲ್ ಭಂಡಾರಿ ಅವರು ಜಯ ಗಳಿಸ್ಬೇಕಿತ್ತಲ್ವಾ? ವೀರಪ್ಪ ಮೊಯ್ಲಿ ಅವ್ರ ಹೆಸರಲ್ಲಿ ಇದ್ದಿದ್ರೆ ನೀವು ಮುಖ್ಯಮಂತ್ರಿ ಆಗಿದ್ದಾರೆ, ಒಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಸಚಿವರಾಗಿದ್ದಾರೆ ಕೇಂದ್ರದಲ್ಲಿ. ಅಂಥವರು ಕಾರ್ಕಳಕ್ಕೋಸ್ಕರ ಏನು ಕೊಟ್ಟಿದ್ದಾರೆ? ಅದರ ಅಭಿವೃದ್ಧಿ ಏನು ಮಾಡಿದ್ದಾರೆ? ಯಾವುದೇ ಇಂಡಸ್ಟ್ರಿ ಇಲ್ಲ. ಹೋಗ್ಲಿ, ಅದು ಆ ಕಾರ್ಕಳವನ್ನು ಒಂಥರ ಕೊಂಪೆಯನ್ನಾಗೆ ಮಾಡಿಟ್ಟಿದ್ರಲ್ಲ. ಇತ್ತೀಚೆಗೆ ಒಂದು 5-6 ವರ್ಷದ ಈ ಕಡೆ ಅಲ್ವಾ, ಒಂದು 10 ವರ್ಷದ ಈ ಕಡೆ ಕಾರ್ಕಳ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇರುವಂಥದ್ದು. ಅಲ್ಲಿ ರಸ್ತೆಗಳಾಗಲಿ ಅಥವಾ ಬೇರೆ ಬೇರೆ ಆಫೀಸ್ಗಳಾಗಲಿ, ಒಂದು ಕಚೇರಿಗಳು, ಸರ್ಕಾರಿ ಕಚೇರಿಗಳಾಗಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರೋದು ಈಗ ಒಂದು 10 ವರ್ಷದ ಈ ಕಡೆ. ಮೊಯ್ಲಿ ಅವರ ಕಾಲದಲ್ಲಿ ಅಲ್ವೇ ಅಲ್ಲ ಅದು. ಅಲ್ಲ, ಅವರ ಪ್ರಯತ್ನ, ಅವರ ಸರ್ಕಾರದ ಪ್ರಯತ್ನ ಇಲ್ಲ ಅಂತ ಹೇಳಿ ಹೇಗೆ ಅದನ್ನು ಪೂರ್ತಿಯಾಗಿ ನಿರಾಕರಿಸಲಿಕ್ಕೆ ಸಾಧ್ಯ ಇದೆ ಅಂತ? ಅಲ್ಲ, ಅದು ಬೇರೆ ಪ್ರಶ್ನೆ. ಈಗ ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಬೇಕಾದ ಕೆಲಸಗಳು ತುಂಬ ಗಳಿದ್ವು. ಈಗ ಉದಾಹರಣೆಗೆ
ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಎಷ್ಟೇ ಸಮಯ ಇರಲಿ, 6 ತಿಂಗಳಲ್ಲಿ 1 ವರ್ಷ ಇರಲಿ, ಬಟ್ ಆ ಸಮಯದಲ್ಲಿ ಅವರು ಸ್ವಕ್ಷೇತ್ರಕ್ಕೆ ಏನಾದ್ರು ಒಂದಷ್ಟು ಕೆಲಸವನ್ನು ಮಾಡ್ಬೋದಿತ್ತು. ಅದನ್ನು ಹೊರತುಪಡಿಸಿ ಅವ್ರು ಏನೂ ಮಾಡಿಲ್ಲ. ಅದಕ್ಕೆ ಹೋಲಿಸಿದರೆ ಶಕುಂತಲಾ ಶೆಟ್ಟಿ ಈ 5 ವರ್ಷದಲ್ಲಿ ಅದಕ್ಕೂ ಜಾಸ್ತಿ ಹಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಶಕುಂತಲಾ ಶೆಟ್ಟಿ ಅವರು ಈಗ 5 ವರ್ಷದಲ್ಲಿ ಡಿ ವಿ ಅವರು ಏನು ಕೊಟ್ಟಿದ್ದಾರೋ, ಡಿ ವಿ ಅವರು ಏನೂ ಕೊಟ್ಟೇ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಪುತ್ತೂರು ಕ್ಷೇತ್ರಕ್ಕೆ ಅವ್ರು ಕೊಟ್ಟಿದ್ದಾರೆ. ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಂತ ಬಿಟ್ಟು ಶಕುಂತಲಾ ಶೆಟ್ಟಿ ವಿನ್ ಆಗುದಿಲ್ಲ. ಕಾರಣ ಅಲ್ಲಿ ಅವ್ರು ಕಾಂಗ್ರೆಸ್ನ ಒಳಗಿನ ಗಲಾಟೆಗಳೇ. ಅದನ್ನು ಪಕ್ಷಗಳು ನಾಯಕರಾದವರು ನಿಭಾಯಿಸುವಲ್ಲಿ ಸೋಲ್ತಾ ಇದ್ದಾರೆ. ಈಗ ಕಾರ್ಕಳದಲ್ಲೂ ಕೂಡ ಮೊಯ್ಲಿ ಅವರು ತುಂಬ ರಾಷ್ಟ್ರ ಮಟ್ಟದಲ್ಲಿ ನಾಯಕರಾಗಿದ್ದಾರೆ. ಅವರು ಅಲ್ಲಿ ಆಯಿತು ಮೂಯಾಲು ಕೆಲಸ ಮಾಡಿದಂಥವ್ರು, ಪಕ್ಷಕ್ಕೋಸ್ಕರ ಕೆಲಸ ಮಾಡೋದು, ಅವರಿಗೆ ಒಂದು ಟಿಕೆಟ್ ಕೊಡಿಸಿದ್ರೆ ಸಮಾಧಾನ ಪಡಿಸುವಂಥದ್ದು ಏನಿಲ್ಲ. ಟಿಕೆಟೇ ಕೊಡಿಸ್ಬೇಕಿತ್ತು ಅಲ್ಲಿ. ಅವರಿಗೆ ಟಿಕೆಟ್ ಕೊಡಿಸಿದ್ರೆ ಪಕ್ಷ ಬೆಳೀತಾ ಇತ್ತಲ್ವಾ, ಪಕ್ಷ ಜಯಗಳಿಸುವ ಸಾಧ್ಯತೆ ಇತ್ತಲ್ವಾ. ನನಗನ್ನಿಸ್ತದೆ ಅಲ್ಲಿ ಕಾಂಗ್ರೆಸ್ಸಿನ ಸೋಲಿಗೆ ಮೊಯ್ಲಿಯವರೇ ಕಾರಣ. ಅಲ್ಲ, ಕಾಂಗ್ರೆಸ್ ಆದರೆ ಇನ್ನು ಭವಿಷ್ಯ ನೋಡ್ಬೇಕಾಗಿದೆ. ಅದು ಮತದಾರರು ಯಾವ ರೀತಿ ಅಲ್ಲ, ಕಾಂಗ್ರೆಸ್ ಸೋತಾರೆ, ಅದಕ್ಕೆ ಮೊಯ್ಲಿ ಕಾರಣ. ಈಗಿನ ಪೊಸಿಷನ್ ಅಲ್ಲಿ ಹಾಗೆ ಕಾಣಿಸ್ತಾ ಉಂಟು. ಇನ್ನು 1 ವಾರದಲ್ಲಿ ಮತ್ತೆ ಬೇರೆ ಚೇಂಜಸ್ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಅಂದರೆ ಇದನ್ನು ಸರಿಪಡಿಸುವ ಸಾಧ್ಯತೆ ಕೂಡ ಇದೆ ಅಂತಂದರೆ ಮುನಿಯಾಲು, ಈಗ ನಾವು ಹೇಳಿದಾಗೆ ಅಂದರೆ ನಾವು ಸುರತ್ಕಲ್ ವಿಷಯಕ್ಕೆ ಸತ್ಯಜಿತರನ್ನು ಹೇಳಿದಾಗೆ, ಅಂದರೆ ಅಲ್ಲಿಯ ಪ್ರಮುಖ ನಾಯಕರು, ಪಕ್ಷದ ಪ್ರಮುಖರು ಸೇರಿ ಅದನ್ನು ಸರಿಪಡಿಸುವ ಸಾಧ್ಯತೆ ಇದೆ ಹೇಗಿದೆಯೋ ಹಾಗೆ ಮುನಿಯಾಲುರವರನ್ನು ಕೂಡ ಸರಿಪಡಿಸುವ ಬೇರೆ ಬೇರೆ ಅಂದರೆ ಆಮಿಷ ಒಡ್ಡಬಹುದು ಅಥವಾ ಅವರ ಪ್ರೀತಿ ಗಳಿಸಬಹುದು ಅಥವಾ ಬೇರೆ ಏನೋ ಕಾರಣದಿಂದಾಗಿ, ಅಂದರೆ ಅದರಲ್ಲಿ ವೀರಪ್ಪ ಮೊಯ್ಲಿಯವರ ಇನ್ವಾಲ್ವ್ಮೆಂಟ್ ಪ್ರಮುಖ ಪಾತ್ರ ವಹಿಸ್ತದೆ. ಅಂದರೆ ಅವರು ಇನ್ವಾಲ್ವ್ ಆಗದೇ ಇದ್ದರೆ ಇದು ಸರಿಯಾಗುವ ಸಾಧ್ಯತೆ ಇಲ್ಲ ಅಂತ ಇಲ್ಲ. ನನಗನ್ನಿಸ್ತದೆ ಅವ್ರು ಬಂದರೆ ಮುನಿಯಾಲ್ ಅವರು ಕುತ್ಕೊಳ್ಳೋದೇ ಇಲ್ಲ. ವೀರಪ್ಪ ಮೊಯ್ಲಿಯವರೇ ಬಂದರೆ ಮುನಿಯಾಲ್ ಅವರು ಕುತ್ಕೊಳ್ಳೋದೇ ಇಲ್ಲ. ಆ ಮಟ್ಟಿಗೆ ಅಲ್ಲಿ ಬಿಗಡಾಯಿಸ್ಬಿಟ್ಟಿದೆ ಅಲ್ಲಿ. ನೀವು ಕಾರ್ಕಳ ಕ್ಷೇತ್ರದಲ್ಲಿ ಮೊಯ್ಲಿ ಅವ್ರು ಬಂದರೆ ಮುನಿಯಾಲ್ ಅವರು ಕುತ್ಕೊಳ್ಳೋದೇ ಇಲ್ಲ ಎದುರುಗಡೆ. ಇಲ್ಲಿ ಬೇರೆ ವ್ಯಕ್ತಿನೇ ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಈಗ ಅಲ್ಲಿ ಗೊಂದಲವನ್ನು ಇವರು ಸೃಷ್ಟಿ ಮಾಡುವ ಮೊದಲು ಅಲ್ಲಿ ಗೊಂದಲವನ್ನು ಏನು ಗೊಂದಲ ಉದ್ಭವ ಆಗ್ತದೆಯೋ ಅದನ್ನು ಸರಿ ಮಾಡುವ ಇಂಥ ಹಲವು ರಾಜಕೀಯ ಏಳು ಬೀಳುಗಳನ್ನು ಕಂಡವರು, ಹಾಗೆ ಅಂತಹ ರಾಜಕೀಯ ಇದನ್ನು ದಾಟಿ ಹೋದವರು ಮತ್ತು ಅನುಭವಿ ಕೂಡ ವೀರಪ್ಪ ಮೊಯ್ಲಿ. ಸೊ ಅದರಿಂದ ಅವರು ತನ್ನ ಮೂಲಕ ಆಗದಿರೋದನ್ನು ಇನ್ನೊಬ್ಬರ ಮೂಲಕ ಮಾಡಿಸುವ ಸಾಧ್ಯತೆಗಳನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡಬಹುದು, ಬೇರೆಯವರಿಂದ ಮಾಡಿಸಬಹುದೇ ಹೊರತು. ಬಟ್ ಇದು ಮಾಡಿಸುವ ಇದು ಈಗ ಎಲ್ಲ ಮಾಡಬೇಕಿದ್ರು ಕೂಡ ಇದೊಂದು 4-5 ದಿನಗಳಲ್ಲಿ ಮುಗಿದು ಹೋಗ್ಬೇಕಿತ್ತು. ಅದು ಮಾಡಬೇಕಿತ್ತು, ಇನ್ನೂ ಕೂಡ ಆಗಲಿಲ್ಲ. ಕಾಂಗ್ರೆಸ್ಸಿನ ಎಲ್ಲಾ ಅಭ್ಯರ್ಥಿಗಳು ಎಲ್ಲಾ ಕ್ಷೇತ್ರಗಳಲ್ಲೂ ಗೊಂದಲಗಳು ತುಂಬಾ ಇದೆ. ಹಾಗಾಗಿ ನೀವು ಎಲ್ಲಿ ಅಂತೇಳಿ ಇದು ಮಾಡ್ಲಿಕ್ಕೆ ಹೋಗ್ತೀರಾ? ಈಗ ಸಮಸ್ಯೆ ಇರೋದು ಅದು. ಅಂದ್ರೆ ಬಿಜೆಪಿಯಲ್ಲೂ ಇದೆ, ಬಟ್ ಕಾರ್ಕಳದ ವಿಷಯಕ್ಕೆ ಬಂದಾಗ ಬಿಜೆಪಿ ಸೇಫ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಬಿಜೆಪಿ ಸದ್ಯಕ್ಕೆ ಕಾರ್ಕಳದಲ್ಲಿ ಸೇಫ್. ಓಕೆ ಸರ್, ನಾವು ಇನ್ನಷ್ಟು ಬೇರೆ ಅಭ್ಯರ್ಥಿಗಳ ಮತ್ತು ಬೇರೆ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಬೇಕಾಗಿದೆ ಮತ್ತು ಎಲ್ಲೆಲ್ಲಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ.